వచ్చిన ಜನಕ್ಕೆ వచ్చిన ಮಾರೆ ಭಯಂಕರ వచ్చిನ ಮಾರೆ ಹಾಂ ಹಾಂ ಒಂದು ಚಿಕ್ಕದ್ರಲ್ಲಿ ಇದೆ, ಒಂದು ಸಣ್ಣದ್ರಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಕ್ಲಚ್ ಕುಡ್ಲ ಅಂತಿದ್ದು. ಇಲ್ಲಿ ಇದೆ, ಇದನ್ನು ಟೈಪ್ ಮಾಡಿ ಬರುತ್ತೆ. ಓ ಹೌದಾ, ಹಾಂ ಹಾಂ ಹೌದಾ. ಪ್ರತಿ ವಿಡಿಯೋದಲ್ಲಿ ನೀವು ಇರ್ತೀರ ಮಾತ್ರ. ಹೌದು, ನಿಮ್ಮನ್ನು ನೋಡಿದ್ವಿ ಬಂದಾಗಲೇ ಗೊತ್ತಾಯ್ತು. ನೀವು ಒಟ್ಟಿಗೆ ಬರ್ತೀರ ಎಲ್ಲರೊಟ್ಟಿಗೆ? ಹೌದೌದು. ಹಾಂ ಹಾಂ. ಈ ರೋಡ್ ಕಂಪ್ಲೀಟ್ ಅಲ್ಲಿವರೆಗೆ ಆಗುತ್ತಲ್ಲ? ಆಗೋದಿಲ್ವಾ? ಹೌದಾ, ಯಾಕೆ ಬಿಡ್ತಾ ಅಲ್ವಾ ಫಾರೆಸ್ಟ್? ಹಾಂ 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 ಹಾಂ. వచ్చిన ಜನಕ್ಕೆ వచ్చిన ಮಾರೆ ಶುಭಾಡಂದು ಹಾಪುಚ್ಚು ಟ್ರೆಕ್ಕಿಂಗ್ ಹಾಪುಚ್ಚು. ಹಾಂ ಭಯಂಕರ వచ్చిನ ಮಾರೆ. ಈಗ ನೇತ್ರಾವತಿ ಪೀಕಿಗೆ ಜನ ಕಂಡಾಬಟ್ಟೆ ಆಯ್ತಲ್ಲ, ಅದ್ರ ಮೇಲೆ ಅವರಿಗೆ ಈ ಫಾಲ್ಸ್ ಮೇಲೆ 200 ರೂಪಾಯಿ ಟಿಕೆಟ್ ಅಂತ ಇದೆ. ಸಾಕಾಯ್ತಾ? ಈ ಶೂ ಹಾಕ್ಕೊಂಡು ಆಗಲ್ಲ ಮಾರೆ ಟ್ರೆಕ್ಕಿಂಗ್ ಮಾಡಲಿಕ್ಕೆ ಫುಲ್ ಅಂತಿದ್ರೆ ಆಗಲ್ಲ. ಫಾಲ್ಸಿಂದ ಬರೋ ನೀರು ಈ ಥರ ಉಪಯೋಗ ಆಗುತ್ತೆ. ಇದನ್ನು ಇಲ್ಲಿ ವಿದ್ಯುತ್ನ ಸಮಸ್ಯೆ ಗ್ಯಾರಂಟಿ ಇರುತ್ತೆ, ಯಾಕಂದರೆ ಮಳೆಗಾಲದಲ್ಲಿ ಇಲ್ಲಿ ಈ ಕಾಡಲ್ಲಿ ತುಂಬ ಕಷ್ಟ ಇರೋದು. ಸೊ ಇಲ್ಲಿ ನೋಡಿ, ಅವರು ಅಲ್ಲಿಂದ ಫಾಲ್ಸಿಂದ ನೀರು ತಗೊಂಡಿದ್ದಾರೆ. ಸೊ ಅಲ್ಲಿಂದ ತಗೊಂಡು ಆ ನೀರು ಇಲ್ಲಿ ಬಂದು ಈ ಮೋಟರ್ ಒಳಗೆ ಹೋಗಿ, ಸೊ ಇದು ಡೈನಮೋ ಥರ ಮಾಡಿದ್ದಾರೆ. ಇಲ್ಲಿಂದ ಅವ್ರಿಗೆ ಪವರ್ ಸಪ್ಲೈ ಆಗುತ್ತೆ ರೆಡಿಯಾಗಿ. ಸೊ ಇಲ್ಲಿಂದ ಇವಾಗ ಕೆಳಗೆ ಇಳಿಬೇಕು, ಇದಿರೋದು ಟಾಸ್ಕ್. ಇವಾಗ ಫಾಲ್ಸ್ ನೀರಂತೂ ಇದೆ, ಸಕ್ಕತ್ತಾಗಿದೆ ನೀರು. ಬಟ್ ನೋಡೋಣ ಹೇಗಿದೆ ಅಂತ. ವಾವ್, ತುಂಬ ಅದ್ಭುತವಾಗಿದೆ. ಫಾಲ್ಸ್ ತೋರಿಸ್ತಾನೆ. ಅಷ್ಟು ದೂರದಿಂದ ನೀರು ಬೀಳ್ತಾ ಇದೆ ನಿಮಗೆ. ಸರ್ ಅವಸರ ಇಲ್ಲ ಇಲ್ಲ ಆಯ್ತು ಆಯ್ತು ಆಯ್ತು, ನೀರು ಕುಡಿಬೋದು. ಹಾಂ, ಕಲ್ಲಿನ ಕಲ್ಲಿಗೆ ಹಾರಬೇಡಿ. ಸರಿ ಸರಿ ಆಯ್ತು ನಿಧಾನ. ಆಯ್ತು ಆಯ್ತು. ಕೆಳಗಡೆ ಇರ್ತೀರಾ ನೀವು? ನಾನು ಮನೆ ಹತ್ರ ಹಾಂ ಆಯ್ತು ಆಯ್ತು ಸರಿ. ನಾನೇನು ಅಗತ್ಯ ಇಲ್ಲ. ಆಯ್ತು ಸರಿ. ಇಷ್ಟೇ, ನೀವು ಇನ್ನು ಮೇಲೆಲ್ಲ ಹೋಗ್ಲಿಕ್ಕಿಲ್ಲ. ಹಾಂ, ಜಾರುತ್ತೆ ಇದು. ಒಂದೇ ಕಲ್ ಮೇಲೆ ಕಾಲಿಡಬೇಡಿ. ಹಾಂ ಆಯ್ತು. ಜಾಗ್ರತೆ. ಫೈನಲಿ ರೀಚ್ ಆಗಿದ್ದೇವೆ ನೋಡಿ. ಇಲ್ಲಿ ಫಾಲ್ಸ್ ಕಾಣ್ತಾ ಇದೆ, ಯಾವ ಥರ ಇದೆ ಅಂತ. ಹೋಗಿ ಬಂದಮೇಲೆ ಓಕೆ ಆನ್ ಆಯಿತು.
ಹೇಗಿದೆ ಫಾಲ್ಸ್ ನೋಡಿದ್ರಲ್ಲ, ಬನ್ನಿ ಅಲ್ಲೊಮ್ಮೆ ತೋರಿಸ್ತೇನೆ. ಹೌದು ನೋಡಿ, ಚೆನ್ನಾಗಿದೆ. ಬಟ್ ಮಳೆ ಟೈಮಲ್ಲಿ ಆಗಲಿಕ್ಕಿಲ್ಲ ಮಾತ್ರ, ಇಲ್ಲಿ ಜಾರದ್ರಲ್ಲೆಲ್ಲ ಬರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಮಳೆಗಾಲದಲ್ಲಿ ಇಲ್ಲಿ ಹತ್ತಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಷ್ಟೇ, ಅದು ಜಾರ್ತದೆ. ಇವಾಗಾದರೆ ಪರವಾಗಿಲ್ಲ. ತುಂಬ ಮನಮೋಹಕವಾಗಿದೆ. ನಮ್ಮ ಜೊತೆ ಭೂಷಣ್ ಮತ್ತು ಪ್ರಣವ್ ಇದ್ದಾರೆ. ಥ್ಯಾಂಕ್ ಯು Kudla. ಬಿಸ್ಕೆಟ್ ಇದನ್ನು ತಿಂದು ಒಂದು ಪ್ಲಾಸ್ಟಿಕ್ ಇದೆ ಕವರಲ್ಲಿ ಹಾಕ್ಕೊಂಡು ಮನೆ ಹತ್ರನೇ ಬಿಸಾಡುವ. ಬಂದು ಪ್ಲೇಸ್ ಗಲೀಜು ಮಾಡೋದು ಬೇಡ. ಏನು ಹೇಳ್ತಾರೆ ಭೂಷಣ್? ಕರೆಕ್ಟ್. ಹೋದಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ರಕ್ಷಿಸಬೇಕೇ ಹೊರತು ರಕ್ಷಿಸಬೇಕು. ಹೌದು, ಸ್ವಾದಿಸಬೇಕು ಹಾಗೂ ಅದನ್ನು ರಕ್ಷಿಸುವ ಜವಾಬ್ದಾರಿ ಸಹ ಈ ಥರ ಬರುವ ರೈಡರ್ಸ್ ಪ್ರವಾಸಿಗರದ್ದಾಗಿರ್ತದೆ. ನೋಡಿ ನೋಡಿ, ವಾಟ ಅರ್ಬು ಮ್ಯಾನ್, ದಡಿ ಅರ್ಬೂಸ್. ಇವಾಗ ಆನ್ ದ ವೇ ಬರುವಾಗ ತುಂಬ ಫಾಲ್ಸ್ ಇದೆ ಇಲ್ಲಿ. ಎರ್ಮೈ ಫಾಲ್ಸ್ ಸಿಗ್ತದೆ, ಅದೊಂದು ಕ್ರಾಸ್ ಇದೆ. ಅಲ್ಲಿಂದ ಅದೇ ರೂಟಲ್ಲಿ ಮುಂದೆ ಬಂದರೆ ನೆಕ್ಸ್ಟಿಗೆ ನಮಗೆ ಜಿಡುಪೆ ಫಾಲ್ಸ್, ಆಮೇಲೆ ಕಡಮಗುಂಡಿ, ಅದಾದಮೇಲೆ ಯಾವುದು ಬಂಡಾಜೆ ಫಾಲ್ಸ್ ಅಂತ ಒಂದು ಉಂಟು, ಅದಕ್ಕೆ ಕೂಡ ನಡುವಲ್ಲಿ ಉಂಟು ಟರ್ನಿ ಎಲ್ಲ ಇದೆ. ಸೊ ಅದು ಗೊತ್ತಾಗಲಿಲ್ಲ, ಅದು ಚೆನ್ನಾಗಿದೆ. ಸೊ ಎಂಡಿಗೆ ಬಂದಾಗ ಎಳ್ನೀರು ಫಾಲ್ಸ್. ಇಲ್ಲೊಬ್ಬರು ಗೈಡ್ ಇರ್ತಾರೆ, ಅಂದರೆ ಆ ಮನೆಯವರು. ಸೊ ಅವರು ನಮ್ಮನ್ನು ಕರ್ಕೊಂಡು ಬರ್ತಾರೆ ಇಲ್ಲಿ. ಪರ್ ಪರ್ಸನ್ 50 ರೂಪೀಸ್ ಅಂತ ಹೇಳಿದರು. ಸೊ ಜಾಗ ಮಾತ್ರ ತುಂಬ ನೀಟಾಗಿ ಇಟ್ಕೊಳ್ಳಿ. ಇಲ್ಲಿ ಕೂಡ ತುಂಬ ನೀಟಾಗಿದೆ, ಅವ್ರದ್ದು ಪ್ರೈವೇಟ್ ಪ್ರಾಪರ್ಟಿ ಇದು. ಸೊ ಹಾಗಾಗಿ ನಾವು ಬಂದು ಗಲೀಜು ಮಾಡಿದರೆ ನೆಕ್ಸ್ಟಿಗೆ ಅಲ್ಲಿ ನಮಗೆ ಎಂಟ್ರಿ ಸಿಗಲ್ಲ. ಇಂಥ ಪ್ಲೇಸೆಲ್ಲ ನೋಡಲಿಕ್ಕೆ ಎಲ್ಲನೂ ರಿಸ್ಟ್ರಿಕ್ಟ್ ಮಾಡಿಬಿಡ್ತಾರೆ. ಸೇಫ್ ಇದೆ ಪ್ಲೇಸ್, ಸೇಫಾಗಿ ಬಂದರೆ ಸೇಫ್ ಆಗಿದೆ. ಎಂಟ್ರಿ ಸ್ವಲ್ಪ ಅಬತ್ತರ ಕೊಡ್ಕೊಂಡು ಬರಬೇಡ್ರಿ. ನಿಮ್ಗೆ ಏನಾದರೂ ಹೇಳಿಕ್ಕಿದ್ರಿ ಹೇಳಿ. ಬೇರೆ ತುಂಬ ಕಷ್ಟಪಟ್ಟು ಬಂದರೆ ಎಲ್ಲ ಕಡೆ ನಡ್ಕೊಂಡೇ ಬರಬೇಕಾಯ್ತು. ನಾವು ಬೈಕಲ್ಲಿ ಬಂದರೆ ಹೌದು, ರೋಡ್ ಒಳ್ಳೆ ಆಫ್ ರೋಡ್. ಎಷ್ಟು ಶಾಪ್ ಹಾಕಿದ್ದಾನೇನು ಮಾರಿಗಳು ಮಾರ ಇವ್ರು ಬೈಕಲ್ಲಿ. ನಾನು ನಡ್ಕೊಂಡು ಹೋಗ್ಬೇಕಾಗ್ತದೆ. ಇಲ್ಲ, ರೋಡು ನಿಮಗೆ ಅಲ್ಲಲ್ಲಿ ಹೊಂಡಾಗೆಲ್ಲ ಇದ್ದರೆ ನೀರು ಸ್ವಲ್ಪ ಕಷ್ಟ. ಡಬಲ್ ಎಲ್ಲ ಬರೋದು ಮತ್ತು ಸಿಂಗಲ್ ಬರೋದು ಅಷ್ಟು ಜಾರು. ಇದು ಪರವಾಗಿಲ್ಲ, ಆಫ್ ರೋಡ್ ಆದರೂ ಚೆನ್ನಾಗಿದೆ, ರಿಸ್ಕ್ ಇಲ್ಲ. ಹೌದು, ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಯಾವತ್ತು ಸಿಟಿ ಲೈಫ್ ಅಂದರೆ ಸಿಟಿ ಲೈಫಲ್ಲೇ ಇರೋರು ಒಂದ್ಸರಿ ಈ ಕಡೆ ಬಂದು ಎಕ್ಸ್ಪ್ಲೋರ್ ಮಾಡ್ಬೋದು. ಈ ಕಡೆ ಪ್ಲೇಸ್ ಎಲ್ಲ ಬಂದರೆ ನಿಮಗೂ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಇರ್ತದೆ, ಚೆನ್ನಾಗಿರುತ್ತೆ. ಜೀಪ್ ಬರುತ್ತೆ, ಬಟ್ ಕಾರೆಲ್ಲ ಬರೋದು ಕಷ್ಟ. ಇಲ್ಲಿ ಕಾರ್ ಬರಲ್ಲ, ಬಟ್ ಉಜಿರೆಯಿಂದ ಟೂ ವೀಲರ್ ಬೆಸ್ಟ್. ಹೌದು, ಟೂ ವೀಲರ್ ಬರ್ಬೋದು. ಮತ್ತು ಜೀಪ್ ನಮಗೆ ಉಜಿರೆಯಿಂದ ಜೀಪ್ ಸರ್ವಿಸ್ ಇದೆ ಇಲ್ಲಿಗೆ. ಸೊ ನಾವೊಂದು ಅಂದರೆ ಒಬ್ಬರಿಬ್ಬರು ಬರೋದಾದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಇವಾಗ ಒಂದು 5-6 ಜನ ಬರೋದಾದ್ರೆ ಜೀಪಲ್ಲಿ ಬಂದರೆ ಬೆಸ್ಟ್, ತುಂಬ ಕಡಿಮೆ ಎಲ್ಲ ಆಗುತ್ತೆ, ಚೆನ್ನಾಗಿದೆ. ಇಲ್ಲಿ ಆಗ್ತದೆ, ಇಲ್ಲಿ ನಮಗೆ ಇನ್ನು ವ್ಯೂಸ್ ಎಲ್ಲ ನೋಡಿಕೊಂಡು ಅಲ್ಲಿ ಕೆಳಗಡೆ ಇನ್ನೊಂದು ಇದೆ ಫಾಲ್ಸ್. ಇದೇ ನೀರು ಅಲ್ಲಿ ಕೆಳಗಡೆ ಹಾಕ್ಕೊಂಡು ಹೋಗುತ್ತೆ. ಅಲ್ಲಿ ಸ್ನಾನ ಮಾಡ್ಬೋದು ಅಂತ ಹೇಳಿದ್ರು. ಅಲ್ಲಿ ಎಳೆದು ಸ್ನಾನ ಎಲ್ಲ ಮಾಡ್ಬೋದು. ಬಟ್ ಭೂಷಣ್ ಇಲ್ಲೇ ಸ್ನಾನ ಮಾಡಿದ, ಚೆನ್ನಾಗಿತ್ತು. ನೀರು ಅಂತೂ ಸಖತ್ ಕೋಲ್ಡ್ ಆಗಿದೆ. ಥ್ಯಾಂಕ್ ಯು ಬಿಸ್ಕೆಟ್ ಮತ್ತು ಇದು ಸ್ಪಾನ್ಸರ್ ಮಾಡಿದ್ದಕ್ಕೆ. ಮಾಜ ಕಣಮ್ಮ ಅವರೇ, ಅವ್ರು ನಗ್ತಾನೆ ಇದ್ದಾರೆ. ಅವ್ರದ್ದು ಬೇರೆ ಡೈಲಾಗೇ ಇಲ್ಲ, ಅವ್ರಿಗೆ ಡೈಲಾಗೇ ಕೊಟ್ಟಿಲ್ಲ. ಹೌದೌದು, ಕೇರ್ ಟೇಕರ್. ಹೌದೌದು, ಗಮನ ಕೊಡೋದಿಲ್ಲ, ಸೀದಾ ಬರೋದೇ. ಮತ್ತೆ ಇಲ್ಲಿ ಬಂದು ಹಸು ಹೌದು ಗೊತ್ತಾಗ್ತದೆ. ಕೆಳಗಡೆ ಇನ್ನೊಂದು ಫಾಲ್ಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವರು. ಕೆಲವೊಬ್ಬರು ಇದ್ದಾರೆ, ಅವ್ರದ್ದು ಪ್ರೈವೇಟ್ ಜಾಗ ಇದು. ಇಲ್ಲಿ ಬಂದರೆ ಅವ್ರದ್ದು ಮನೆ ಅಲ್ಲಿದೆ, ಅಲ್ಲಿರುತ್ತೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೋಗಬೇಕಾಗುತ್ತೆ. ನಾವು ನಮ್ಮಷ್ಟಕ್ಕೆ ಹೋಗೋಗಿಲ್ಲ, ಯಾಕಂದರೆ ಅವ್ರದ್ದು ಪ್ರೈವೇಟ್ ಪ್ರಾಪರ್ಟಿ, ಅವರ ಪರ್ಮಿಷನ್ ಬೇಕು. ನೋಡಿ, ಇಲ್ಲಿ ಸ್ನಾನ ಎಲ್ಲ ಮಾಡ್ಬೋದಂತೆ. ಇದು ಚೆನ್ನಾಗಿದೆ, ಸೌಂಡ್ ಬೀಳ್ತಾ ಇದೆ.
ಈಗ ಹಡಿಕೆ ಇದು ಮಾಡ್ಕೊಂಡಿದ್ದಾರೆ. ಈಗ ಕ್ರಾಸ್ ಮಾಡಬೇಕಾದ್ರೆ ಅದು ಇಲ್ಲಿ ನೀರು ಬೀಳ್ತಾ ಇದೆ. ಬರ್ಬಾ ಸರ್ ಬನ್ನೋಡ ಅಂಕಲ್ ಬನ್ನೋಡ ಅಂಕಲ್ ಬನ್ನೋಲಿ. ಓಕೆ, ಹೇಗಿತ್ತು ಎಳನೀರು ಫಾಲ್ಸ್? ಚೆನ್ನಾಗಿದೆ. ಬಟ್ ಮೊದಲೆಲ್ಲ ನೋಡಿ ಈ ಥರ ಕಾಂಕ್ರೀಟ್ ರೋಡಲ್ಲಿ ಇರಲಿಲ್ಲ. ಇವಾಗ ರೋಡ್ ಅಗಲ ಮಾಡ್ತಾಯಿದ್ದಾರೆ. ಬೇಡ ಇತ್ತು ಇದನ್ನು ಅಗಲ ಮಾಡೋದೇನು ಬೇಡ. ಇದನ್ನು ಹಾಗೇ ಬಿಟ್ಟಿದ್ದಿದ್ರೆ ಸ್ವಲ್ಪ ರೋಡೆಲ್ಲ ಸ್ವಲ್ಪ ಹಾಗೇ ಗುಂಡಿ ಎಲ್ಲ ಇದ್ದನ್ನೆಲ್ಲ ಕರೆಕ್ಟ್ ಮಾಡಿದ್ದಿದ್ರೆ ಸಾಕಿತ್ತು. ಇಲ್ಲಿ ಮರ ಕಡ್ದು ನೋಡಿ, ಇಲ್ಲಿ ಎಷ್ಟೊಂದು ಮರ ಹಾಳಾಯಿತು ನೋಡಿ. ಅಲ್ಲೊಂದು ದೊಡ್ಡ ಮರನ ಹಾಳು ಮಾಡಿದ್ದಾರೆ. ಸೊ ಧೂಳಿದೆ. ನೋಡಿ, ಇದು ಇಷ್ಟು ಅಗಲ ಇರಲಿಲ್ಲ. ತುಂಬ ಇಷ್ಟು ಇತ್ತು, ಕಂಜೆಸ್ಟೆಡ್ ಆಗಿತ್ತು. ಚೆನ್ನಾಗಿತ್ತು. ಇಲ್ಲಿ ಬಂದರೆ ಒಂದು ಸ್ವಲ್ಪ ನೋಡಿ ಇಷ್ಟೇ ರೋಡ್ ಇದ್ದಿದ್ದು. ಇದನ್ನೆಲ್ಲ ಇವಾಗ ಅಗಲ ಮಾಡಿಕೊಂಡು ಎಲ್ಲೋ ಇವಾಗ ಸೇತುವೆ ಎಲ್ಲ ಮಾಡಿದ್ರೆ ಅಂದ ತೆಗಿತಾರೆ. ಈ ಕಲ್ಲಿದ್ದು ಏನು ವಿಶೇಷತೆ ಅಂದರೆ, ಹುಲಿ ಇಲ್ಲಿಂದ ಜಂಪ್ ಮಾಡಿ ಸತ್ತಿದೆ ಅನ್ನೋ ಕತೆ ಇದೆ. ಬಟ್ ಅದು ಎಷ್ಟು ಮಟ್ಟಿಗೆ ಸತ್ಯನ ಸುಳ್ಳೋ ಗೊತ್ತಿಲ್ಲ. ಅದಕ್ಕೆ ಇಲ್ಲಿ ಪುಣ್ಯಕೋಟಿ ಕಲ್ಲು ಅಂತ ಹಾಕಿದ್ದಾರೆ ಅದಕ್ಕೆ. ಇಲ್ಲೆಲ್ಲ ಡಾಂಬರ್ ಹಾಕ್ತಿದ್ದಾರೆ. ಅಲ್ಲಿ ಅವರು ಅಂಕಲ್ ಹೇಳಿದಾಗೆ ಇಲ್ಲಿ ಒಂದು 2 ಕಿಲೋಮೀಟ್ರ್ವರೆಗೆ ಡಾಂಬರ್ ಹಾಕ್ತಾರಂತೆ. ಆಮೇಲೆ ಫಾರೆಸ್ಟ್ ಅವರು ಪರ್ಮಿಷನ್ ಇಲ್ಲ, ಮೋಸ್ಟ್ಲಿ ಇಲ್ಲಿವರೆಗೆ ಮಾತ್ರ ಅನಿಸುತ್ತೆ. ಆಮೇಲೆ ಫಾರೆಸ್ಟ್ ಅವ್ರದ್ದು ಪರ್ಮಿಷನ್ ಇಲ್ಲ ಅಂತೆ. ಒಳ್ಳೇದಾಯಿತು ನೋಡಿ. ಇಂಥ ಎಲ್ಲ ಮರಗಳನ್ನು ಬರೀ ಒಂದು ರೋಡ್ಗೋಸ್ಕರ ಕಡಿದ್ರೆ ಇದೆಲ್ಲ ಆಗೋಕ್ಕೆ ಎಷ್ಟೋ ವರ್ಷಗಳು ಬೇಕಾಗುತ್ತೆ. ಅಷ್ಟೆಲ್ಲ ದೊಡ್ಡ ಮರಗಳು, ಅದನ್ನೆಲ್ಲ ಬೇಡ. ನಮಗೆ ಆ ಕಡೆ ಶಿರಾಡಿ ಘಾಟ್, ಚಾರ್ಮಾಡಿ ಘಾಟಲ್ಲಿ ಅದೆಷ್ಟೋ ಮರ ಕಡ್ದು ಆಲ್ರೆಡಿ ಆಗಿದೆ. ಅದೇ ರೋಟಲ್ಲಿ ಪರವಾಗಿಲ್ಲ, ದೂರ ಆದರೂ ಸುಮ್ಮನೆ ಮರ ಕಡ್ದು ನಮಗೋಸ್ಕರ ನಮಗೆ ಹತ್ತಿರ ಆಗುತ್ತೆ ಬರೋಕ್ಕೆ. ಸೊ ಡೈರೆಕ್ಟೆಡ್ ಕನೆಕ್ಟೆಡ್ ರೂಟ್ ಸಿಗುತ್ತೆ ಅಂತ ಮಾಡಿ ಎಷ್ಟೋ ಮರಗಳನ್ನು ಹಾಳು ಮಾಡೋದು ಬೇಡ. ಬಟ್ ಇವಾಗ ಭೂಷಣ್ಣ ತುಂಬ ಹಿಂದುಗಡೆ ಹೋಗೋಕ್ಕೂ ಹಿಂದುಗಡೆ ಹೋಗಬೇಕಾಗುತ್ತೆ. ತುಂಬ ಹತ್ತಿರ ಹೋಗೋಕ್ಕಾಗಲ್ಲ.